ಇತ್ತೀಚೆಗೆ ವಿನಯ್ ಗುರೂಜಿಯವರು ನಿಮ್ಗೆ ಗೊತ್ತಿರಬಹುದು, ಅವರು ಇತ್ತೀಚೆಗೆ ಒಂದಿಷ್ಟು ಸುದ್ದಿಯಲ್ಲಿದ್ದಾರೆ. ಕಾರಣ ನಾಗಾರಾಧನೆ ಅಥವಾ ದೈವಾರಾಧನೆ ಈ ವಿಚಾರದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆಗಳು. ಅಲ್ಲಿ ಹೇಳಿದ ರೀತಿ ಈಗ ವಿಜೃಂಭಣೆಯಿಂದ ಮಾಡ್ತಾರೆ ಹೇಳುವಾಗ ಅದಕ್ಕೆ ನಮ್ಮ ದೈವಗಳನ್ನು ತಂದದ್ದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬನ ವ್ಯಕ್ತಿಯ ತಪ್ಪನ್ನು ತೋರಿಸುವಾಗ ನಮ್ಮ ದೇವರುಗಳ ಹೆಸರನ್ನು ತರುವುದಿದೆಯಲ್ಲ, ಅದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಮನಸ್ಸಿಗೆ ನೋವಾದ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಪಂಜುರ್ಲಿಯನ್ನು ಅನ್ಯನ ಅಂತ ಕೇಳಿದ್ದಾರೆ, ಇಡ್ಲಿ ತಿಂತದೆ ಕೋಳಿ ತಿಂತದೆ ಅಂತ ಹೇಳಿದ್ದಾರೆ. ಅಂದ್ರೆ ಅವರವರ ಆಚರಣೆ. ಈಗ ಒಬ್ರು ಈಗ ನಮ್ಮ ಮನೆಯಲ್ಲಿ ನಾವು ವೆಜ್ ತಿನ್ನುವುದಾದ್ರೆ ಅಥವಾ ಮತ್ತೊಬ್ಬರ ಮನೆಯಲ್ಲಿ ನಾನ್ ವೆಜ್ ತಿನ್ನೋದಾದ್ರೆ ಅವರನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಆಚರಣೆಗಳು ದೇವರಿಗೆ ಅವರವರಿಗೆ ಇಷ್ಟ ಬಂದದ್ದು ಅವರವರು ಹಾಕ್ತಾರೆ, ಅದನ್ನು ನಾವು ಕೇಳಲಿಕ್ಕಾಗಲ್ಲ. ಮತ್ತೆ ಇವರು ವಿಜೃಂಭಣೆಯ ವಿಷಯವನ್ನು ಹೇಳಿದ್ರು. ವಿಜೃಂಭಣೆಯ ವಿಷಯವನ್ನು ಹೇಳುವಾಗ ಕೂಡ ಅದು ಅವರವರ ಇದಕ್ಕೆ ಸಂಬಂಧಪಟ್ಟದ್ದು. ಈಗ ಯಾರಾದ್ರೆ ಲೂಟುವವರನ್ನು ಪ್ರಶ್ನೆ ಮಾಡುವುದು ಸರಿ, ಮತ್ತೆ ನಾವು ನಮ್ಮ ಮನಸ್ಸಾರೆ ಕೊಟ್ಟದನ್ನು ಯಾರಿಗೂ ಪ್ರಶ್ನೆ ಮಾಡುವಂತಹ ಹಕ್ಕಿಲ್ಲ. ಅದು ಯಾರೇ ಆಗಿರ್ಲಿ ಎಂತವರೇ ಆಗಿರ್ಲಿ, ನನ್ನನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಯಾರಿಗೆ ಇಲ್ಲ. ಅದೇ ರೀತಿ ನಮ್ಮ ತುಳುನಾಡಿನ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಹೋಗ್ತಿದ್ದಾರೆ, ಅವರವರು ಆಚರಿಸಿಕೊಂಡು ಹೋಗ್ತಿದ್ದಾರಲ್ಲ, ಅವರನ್ನು ಬಲವಂತವಾಗಿ ಯಾರಾದ್ರೆ ನೀವು ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ ಅವರನ್ನು ಪ್ರಶ್ನಿಸಬೇಕು. ಅವರು ಮನಸಾರೆ ಪ್ರಶ್ನಿಸಿದಾಗ, ಈಗ ನೀವೊಂದು ಪೂಜೆ ಮಾಡ್ತೀರಾ, ಪೂಜೆ ಮಾಡಿ ನಿಮ್ಗೆ ಯಾರಾದ್ರೆ ನಿಮ್ಮದೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು, ಕಂಪ್ಲೀಟ್ ಆದ್ಮೇಲೆ ಯಾರಾದ್ರೂ ಒಬ್ರು ಬಂದು ನಿಮ್ಗೆ ಇದು ಮಾಡಿದ್ದು ಯಾಕೆ, ನೀವು ಯಾಕೆ ಮಾಡ್ಬೇಕಿತ್ತು ಅಂತ ಕೇಳಿದ್ರೆ ಹೇಗಾಗ್ತದೆ? ಮಾಡಿ ನಿಮ್ಗೊಂದು ಫಲ ಸಿಗ್ಬೇಕು ಅಥವಾ ನೀವೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತೀರಾ. ಸೊ ಆ ಉದ್ದೇಶ ದಾರಿ ತಪ್ಪಿಸಿದಾಗೆ ಆಗ್ತದೆ. ಪಂಜುರ್ಲಿ ಜಾತಿ ವ್ಯವಸ್ಥೆಯನ್ನ, ದೇವರಿಗೆ ಜಾತಿ ಇಲ್ಲ, ಜಾತಿ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದು ನಮ್ ಲಾಭಕ್ಕೆ. ಪಂಜುರ್ಲಿಗೆ ಭಟ್ರ ಮನೆಯಲ್ಲಿ ಇಡ್ಲಿ ಕೊಡ್ತಾರೆ, ಶೆಟ್ರ ಮನೆಯಲ್ಲಿ ಕೋಳಿ ಕೊಡ್ತಾರೆ. ಭಟ್ರ ಮನೆಯಲ್ಲಿ ಇರುವುದು ಅದೇ ಪಂಜುರ್ಲಿ, ಶೆಟ್ರ ಮನೆಯಲ್ಲಿ ಇರುವುದು ಅದೇ ಪಂಜುರ್ಲಿ, ಇಬ್ರು ಪಂಜುರ್ಲಿನ ಪೂಜೆ ಮಾಡ್ತಾರೆ. ಪಂಜುರ್ಲಿಗೆ ಜಾತಿ ಇಲ್ಲ, ಜಾತಿ ನಾವು ಮಾಡ್ಕೊಂಡಿದ್ದು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಏನ್ ತಪ್ಪು? ನಿಜ ವಿಷಯವನ್ನು ಹೇಳಿದ್ದಾರೆ. ಎರಡನೇ ನಾಗಮಂಡಲ ವಿಚಾರ ಹೇಳ್ತಾರೆ. ಇದನ್ನ ಕೆಲವೊಂದು ಧರ್ಮ ಸೂಕ್ಷ್ಮತೆಗಳನ್ನು ಏನ್ ಗೊತ್ತಾ, ನಾವು ವೇದಿಕೆಯಲ್ಲಿ ಚರ್ಚೆ ಮಾಡುವಾಗ ಆಕಾಶಕ್ಕೆ ನಾವು ಜಾಗೃತವಾಗಿ ಮಾತಾಡ್ಬೇಕಾಗತ್ತೆ. ಆಕಾಶಕ್ಕೆ ಹೋಗಿದ್ರೆ ನಮ್ಮ ಮುಖದ ಮೇಲೆ ಬೀಳುತ್ತೆ. ನಮ್ಮಲ್ಲಿ ಏನಾಗಿದೆ, ಪ್ರಾಕೃತ ಧರ್ಮವನ್ನು ಪೂಜೆ ಮಾಡ್ಕೊಂಡು ಬರುವಾಗ ನಮ್ಗೆ ಯಾವುದೇ ಧಾರ್ಮಿಕ ಗುರುಗಳು ಬೇಕಂತ ಇರಲಿಲ್ಲ. ನಮ್ಮ ಹಿರಿಯರೇ ಪ್ರಾಕೃತಿಕ ನಮಗೆ ಧಾರ್ಮಿಕ ಗುರುಗಳು. ಆದ್ರೆ ಇವತ್ತು ನಮ್ಮ ಧರ್ಮವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಕ್ಕಂಥ ಹಲವಾರು ಜನ ಹುಟ್ಕೊಂಡಿದ್ದಾರೆ. ಅಂದ್ರೆ ಜ್ಯೋತಿಷಿಗಳ ಬಗ್ಗೆ, ಜ್ಯೋತಿಷಿಗಳಂತೇಳಿ ಅಲ್ಲ, ಅದು ಹಲವಾರು ವಿಧಗಳಲ್ಲಿ ಇವತ್ತು ಸುಲಿಗೆ ಆಗ್ತಾ ಉಂಟು, ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು. ಇವತ್ತು ನಾಗಮಂಡಲ ವಿಚಾರ ತಕೊಳ್ಳಿ. ನಾಗಮಂಡಲ ಅನ್ನುವಂಥದ್ದು ಇವತ್ತು ಇಷ್ಟು ನಾಗಮಂಡಲ ಮಾಡ್ತಾ ಇದ್ದಾರಲ್ಲ, ನೇರವಾಗಿ ಇಷ್ಟು ನಾನು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೇವೆ. ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಭಗವದ್ಗೀತೆ, ಇಷ್ಟು ಎಲ್ಲಾದ್ರೂ ಒಂದು ನಾಗಮಂಡಲ ಮಾಡುವಂತ ಒಂದು ಕ್ರಮವೋ ಅಥವಾ ಸಂಸ್ಕೃತಿಯ ಬಗ್ಗೆ ಎಲ್ಲಾದ್ರೂ ಒಂದು ಉಲ್ಲೇಖ ಇದೆಯಾ? ನಾಗಮಂಡಲ ಪ್ರಾರಂಭ ಆಗಿರುವಂತದ್ದು ಕಳೆದ 30 ವರ್ಷಗಳಿಂದ ಈಚೆಗೆ. ಒಂದು ಕಾರಣ ಇರಬೇಕು, ಯಾವುದೋ ಒಂದು ಪ್ರಾರಂಭ ಆಗಿದೆ. ಕಾರಣ ಹೇಳ್ತೇನೆ, ಕಾರಣ ಇಷ್ಟೇ. ಮೊದಲು ನಮ್ಮಲ್ಲಿರುವಂತದ್ದು ತುಳುನಾಡಿನ ಮೂಲ ನಿವಾಸಿಗಳು ಶೆಟ್ರು ಭಟ್ರು ಪೂಜಾರಿ ಯಾರಲ್ಲ. ಇಲ್ಲಿಯ ಮೂಲ ನಿವಾಸಿಗಳು ಮೇರರು, ಕೊರಗನವರು, ಇವರು ಇಲ್ಲಿ ಮೂಲ ನಿವಾಸಿಗಳು. ಕ್ರಿಸ್ತಪೂರ್ವ 345ನೇ ಇಸ್ವಿ ಶಾತವಾಹನರ ಕಾಲಕ್ಕಿಂತ ಮೊದಲನೇ ಪೀರಿಯಡ್ ಅಲ್ಲಿ ಅವರು ಕರಾವಳಿ ಆವಾಗ ಜನ ಇಲ್ಲದ ಪ್ರದೇಶ ಅದು. ಆ ಸಮಯದಲ್ಲಿ ಇವರು ದಕ್ಷಿಣ ಆಫ್ರಿಕಾದ ಆಂತರಿಕ ಗಲಭೆಯಿಂದ ಅವರು ತಪ್ಪಿಸಿಕೊಳ್ಳಿಕ್ಕೆ ಹೆಂಡತಿ ಮಕ್ಕಳನ್ನ ತೆಪ್ಪದಲ್ಲಿ ಕಟ್ಕೊಂಡು ಬಂದು ಇಲ್ಲಿಯ ಭೂಮಿಯನ್ನ ಅಗೆದು ಇಲ್ಲಿ ಕೃಷಿಯನ್ನು ಮಾಡಿ ಇಲ್ಲಿ ಒಂದು ಅವರ ಇದನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡವರು. ತುಳುನಾಡಿನ ಮೊದಲ ರಾಜ ಹುಭಾಷಿಕ ಅಂತ, ಕೊರಗರ ರಾಜ ಅವ. ಮೊದಲು ಇಲ್ಲಿ ರಾಜ್ಯವನ್ನು ಕಟ್ಟಿ ಒಂದು ಸಂಘಟಿತವಾಗಿ ಒಂದು ಮಾಡ್ಕೊಂಡವ. ಆವಾಗ ಬನವಾಸಿಯಲ್ಲಿ ಕದಂಬರಿದ್ರು, ಬನವಾಸಿಯಲ್ಲಿ ಇವರು ಮಯೂರ ಶರ್ಮ ಇದ್ರು, ಇಲ್ಲಿ ಮಂಜೇಶ್ವರದಲ್ಲಿ ನಾಗಶರ್ಮ ಅಂತ ಆಡಳಿತ ಮಾಡ್ತಾ ಇದ್ರು. ಇವತ್ತು ಕೂಡ ನಾಗಾರಾಧನೆ ಅಂದ್ರೆ ನಾಗಮಂಡಲ ಅಲ್ಲ, ನಾಗಾರಾಧನೆ ಅಂದ್ರೆ ಪ್ರಕೃತಿಯ ರಕ್ಷಣೆ, ನಾಗರ ಕಾಡುಗಳ ರಕ್ಷಣೆ. ನಾಗ ಅನ್ನುವಂಥದ್ದು ಅವರು ಪೂಜೆ ಮಾಡಿರುವಂತದ್ದು ನಾಗನ ಕಲ್ಲಿಗೆ ಅಲ್ಲ. ಮೊದಲು ಪೂಜೆ ಮಾಡಿದ್ದವರು ಮಡಿಕೆ, ನಾಗನ ಇದರಲ್ಲಿ ನೋಡಿ. ಇವತ್ತು ಕೂಡ ಹಿರಿಯರ ಹತ್ರ ಕೇಳಿ, ನಾಗ ಆರಾಧನೆಯಲ್ಲಿ ಎರಡು ಇದೆ. ಒಂದು ಮಡಿಕೆ ಇಡುವುದು, ಮತ್ತೊಂದು ಚಿತ್ರಕೂಟ ಅಂದ್ರೆ ಕಲ್ಲುಗಳ ಜೋಡಣೆ. ಕಲ್ಲುಗಳ ಜೋಡಣೆಯಲ್ಲಿ ಕೂಡ ಅದು ತಿಳಿದವರು ನಿಜ. ಈಗ ನೀವು ಫೆಬ್ರವರಿ ತಿಂಗಳ 8ನೇ ತಾರೀಕಿಗೆ ಇಲ್ಲಿ ನಮ್ಮ ಇಲ್ಲಿ ಹೆಬ್ರಿಯಲ್ಲಿ ಇವತ್ತು ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಸಾಧಾರಣ ಒಂದು 500ಕ್ಕೂ ಹೆಚ್ಚು ಕೊರಗ ಕುಟುಂಬಗಳಲ್ಲಿ ಸೇರ್ತವೆ. ಕಾಡ್ಯಾರಾಧನೆಯ ಮೂಲ ಸ್ವರೂಪವನ್ನು ಇವತ್ತೂ ಇಟ್ಕೊಂಡಿದ್ದಾರೆ. ಅಲ್ಲಿ ನಾಗನಿಗೆ ಕೋಳಿಯನ್ನು ಕೊಯ್ದು ಕೋಳಿ ಅರ್ಪಣೆ ಮಾಡ್ತಾರೆ, ಮಡಿಕೆಯನ್ನು ಹೊತ್ಕೊಂಡು ಹೋಗ್ತಾರೆ ಯಾವುದು ಕಲಶವನ್ನ ಅಲ್ಲಿ ಇಡ್ತಾರೆ. ಚಿತ್ರಕೂಟದಲ್ಲಿ ಮೊಟ್ಟೆ ನಾಗನ ಅಲ್ಲಿ ಅವ್ರದ್ದೇ ಆದಂತಹ ಪುರಾತನ 1000 ವರ್ಷಗಳ ಹಿಂದಿನ ನಾಗಾರಾಧನೆ ಹೇಗಿದೆ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ. ಸಿಂಪಲ್ ಆಗಿ ಮಾಡಬಹುದಿತ್ತು, ಅದು ಸಿಂಪಲ್ ಆಗಿಲ್ಲ. ಮತ್ತೆ ಇನ್ನೊಂದು, ನಾಗರಾಧನೆ ಅನ್ನುವಂಥದ್ದು ಮಾಡುವಂಥದ್ದು ನಮ್ಮ ಮಹಿಳೆಯರು, ಮುಖ್ಯವಾಗಿ ನಾಗರ ಪೂಜೆ ಮಾಡುವಂಥದ್ದೇ ಮಹಿಳೆಯರು ಮಾಡ್ತಕ್ಕಂಥದ್ದು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕಳೆದ ಒಂದು 25 ವರ್ಷಗಳ ಈಚೆಗೆ ಈ ನಾಗಾರಾಧನೆಗೆ ವೈದಿಕರಣದ ಟಚ್ ಬಂದಿದೆ. ಅದರಲ್ಲಿಗೆ ನಮ್ಮ ಈ ಬಾಂಬೆಯಿಂದ ಎಲ್ಲ ಬಂದಂತ ಕೆಲವರು ದುಡ್ಡಿದ್ದವರು
ಇದನ್ನು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ, ಮಂಜುನಾಥ ಕಲ್ಯಾಣೋತ್ಸವ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಇದೊಂದು ಪ್ಲಾಟ್ಫಾರ್ಮ್, ನಾಗಮಂಡಲ ಅಂತದ್ದು ಪ್ಲಾಟ್ಫಾರ್ಮ್ ಆಗಿದೆ. ಬಿಟ್ರೆ ನಾಗಮಂಡಲ ಅನ್ನುವಂಥದ್ದು ನೀವೊಂದು 10 ಎಕರೆ ಜಾಗ ಕಡ್ದು 1,000 ಕಾರ್ ಪಾರ್ಕಿಂಗ್ ಮಾಡಿಸಿ, ಅಲ್ಲೊಂದು ತಗಡು ಶೀಟ್ ಹಾಕಿ, ಒಂದು ಬಿಟ್ಟು ಟೈಲ್ಸಿನ ನೆಲ ಹಾಕಿ, ಅಲ್ಲೊಂದು ಕಲ್ಲಿಟ್ಟು. ಅಲ್ಲ, ಬಹುಶಃ ನಿಮ್ಮ ಓಕೆ, ಆ ಬಗ್ಗೆ ಬರ್ತೇನೆ. ವೈಜ್ಞಾನಿಕವಾಗಿ ನೋಡುದಾದ್ರೆ ಒಂದು ಟೈಮ್ ಅಲ್ಲಿ ಮಲೇರಿಯಾ ಇರ್ಲಿಲ್ಲ, ಡೆಂಗ್ಯೂ ಇರ್ಲಿಲ್ಲ, ಫ್ಲೇಗ್ ಇರ್ಲಿಲ್ಲ, ಏಡ್ಸ್ ಇರ್ಲಿಲ್ಲ, ಆಗಿನ ಔಷಧ ಪದ್ಧತಿ ಎಲ್ಲದೆಲ್ಲ ಇರ್ಲಿಲ್ಲಲ್ಲ. ಎಲ್ಲಿಂದ ಬಂತದ್ದು? ವೈದ್ಯಕೀಯ ಪದ್ಧತಿಯಲ್ಲಿ ಕೂಡ ಸಮಯ ಹೋಗ್ತಾ ಆದಾಗ ಒಂದೊಂದು ವಿಷಯಗಳಿದು ಬಂತು. ಅದೇ ರೀತಿ ನಮ್ಮ ದೇವರ ವಿಷಯದಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟವರು ಅಧ್ಯಯನ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಅದಕ್ಕೆ ಯಾವ ರೀತಿ ಹೋಗ್ಬೇಕು, ಏನ್ ಮಾಡ್ಬೇಕು, ಆ ಸ್ಟಡಿಯ ಮೂಲಕ ಯಾವತ್ತೂ ಕೂಡ ನಾನು ಹೇಳ್ತೇನೆ, ನಮ್ಮ ಧರ್ಮದಲ್ಲಿರುವ ಸಂಪ್ರದಾಯಗಳಿಗೆ ಎಂಡಿಲ್ಲ, ಅದಕ್ಕೆ ಕೊನೆ ಇಲ್ಲ. ಒಂದೊಂದಕ್ಕೆ ಒಂದೊಂದನ್ನು ಅದನ್ನು ಅರಿತವರು ಯಾರಿಲ್ಲ. ಮನುಷ್ಯ ಹುಟ್ಟಿದ ದಿವಸ ಇಲ್ಲಿ ತನಕ ನಾವೇನು ದೇವರು ಬರೆದ ಗ್ರಂಥವನ್ನು ಓದ್ತಾ ಇಲ್ಲ, ಮನುಷ್ಯ ಬರೆದ ಗ್ರಂಥವನ್ನು ಓದ್ತಾ ಇರೋದು. ವೈದ್ಯರು ಕೂಡ ಮನುಷ್ಯರು ಬರೆದ ಗ್ರಂಥವನ್ನೇ ಓದ್ತಾ ಇರೋದು, ದೇವರು ಬರೆದ ಗ್ರಂಥವನ್ನು ಓದ್ತಾ ಇರಲ್ಲ. ಮನುಷ್ಯ ಬರೆದ ಗ್ರಂಥದಲ್ಲಿ ನಿಮ್ಗೆ ಎಲ್ಲ ಒಬ್ಬನೇ ಬರೆದು ಮುಗಿಸಿದ ಅಂತ ಹೇಳಲಿಕ್ಕಾಗಲ್ಲ. ಹೇಗೆ ವಿಜ್ಞಾನದಲ್ಲಿ ವಿಜ್ಞಾನಿಗಳು ಬರೆದಂತ, ವೈದ್ಯರುಗಳು ಬರೆದಂತ ವಿಷಯಗಳು ಈಗ ಹೊಸತಾಗಿ ಬರ್ತಾ ಇದೆಯಾ, ಅದೇ ರೀತಿ ದೇವರುಗಳ ಬಗ್ಗೆ ಅಧ್ಯಯನ ಮಾಡುವವರಿದ್ದಾರೆ, ಅವರು ಅದೇ ಅಧ್ಯಯನ ಮಾಡುದಲ್ಲ. ಏನಾಗ್ತದೆ ಏನೆಲ್ಲ ನಡಿಬೇಕು, ಅದು ನಾವು ಮೊದ್ಲಿರ್ಲಿಲ್ಲ ಈಗ ಇರ್ಲಿಲ್ಲ ಅಂತ ಹೇಳಿಕ್ಕಾಗಲ್ಲ. ಆಗ ನಾವೀಗ ಏಡ್ಸ್ ಮೊದ್ಲಿರ್ಲಿಲ್ಲ, ನಾವು ಮದ್ದು ಮಾಡುದಿಲ್ಲ, ಕ್ಯಾನ್ಸರ್ ಇದು ಡೆಂಗ್ಯೂ ಮೊದ್ಲಿರ್ಲಿಲ್ಲ, ನಾವು ಮೌನ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ಹೇಳಿ ಕಾಲಕಾಲಕ್ಕೆ ವಿಜ್ಞಾನ ಬದಲಾಗ್ತಾ ಹೋಗ್ತದೆ. ಅದೇ ರೀತಿ ದೇವರೀಗ ವಿಜ್ಞಾನವನ್ನು ದೇವರು ತಂದು ನಿಮ್ಗೆ ಇದು ಮದ್ದು ಅಂತ ಕೊಟ್ಟದಲ್ಲ. ಅದೇ ರೀತಿ ನಮ್ಗೆ ಗ್ರಂಥಗಳನ್ನು ಕೂಡ ದೇವರು ತಂದು ನಾನು ಬರೆದ ಗ್ರಂಥ ಅಂತ ಕೊಟ್ಟಿಲ್ಲ. ಮನುಷ್ಯನೇ ಅದನ್ನು ಅರಿತು ತಿಳಿದು ಅದರ ಬಗ್ಗೆ ಜ್ಞಾನವನ್ನು ಹೊಂದಿ ಅದರ ಬಗ್ಗೆ ಹೋಗ್ತಾ ಇದ್ದಾರೆ. ಕ್ರಿಶ್ಚಿಯನ್ ಚರ್ಚ್ ಮಾಡ್ತಾರೆ ಇವತ್ತು ಸಿಟಿಯಿಂದ ಹೊರಗೆ. ಈ ವರ್ಷ ಚರ್ಚ್ ಮಾಡಿದ್ರು, ಬರೋ ವರ್ಷ ಒಂದು ಕಾನ್ವೆಂಟ್ ಮಾಡಿದ್ರು, ಬರೋ ವರ್ಷ ಒಂದು ವೃದ್ಧಾಶ್ರಮ ಮಾಡಿದ್ರು, ಬರೋ ವರ್ಷ ಒಂದು ಮದುವೆ ಹಾಲ್ ಯಾವ್ದು ಮಾಡಿ ಚರ್ಚಿಗೆ ಒಂದಿಷ್ಟು ಇನ್ಕಮ್ ಬರೋ ಹಾಗೆ ಮಾಡಿದ್ರು. ಗೊತ್ತಾಯ್ತಾ? ನಮ್ಮಲ್ಲಿ ಏನಾಗ್ತಿದೆ ಹೇಳಿದ್ರೆ, ಈ ವರ್ಷ ಒಂದು ದೇವಸ್ಥಾನ ಮಾಡಿದ್ವಿ, ಬರೋ ವರ್ಷ ತಾಮ್ರದ ತಗುಡು, ಮತ್ತೊಂದು ವರ್ಷ ಬೆಳ್ಳಿ ಮುಖವಾಡ, ಚಿನ್ನದ ರಥ, ಗೋರಿ ಮೊಹಮ್ಮದ್, ಗಜ್ನಿ ಮೊಹಮ್ಮದ್ಗಳು ಎಲ್ಲರದ ಸೋಮನಾಥನ ದೇವಾಲಯವನ್ನ 17 ಬಾರಿ ಪದೇ ಲೂಟಿ ಮಾಡಿದಾಗ್ಲೂ ಕೂಡ ಮತ್ತೆ ನಮ್ಮಲ್ಲಿ ಬೇಕಾದಷ್ಟು ದುಡ್ಡಿದೆ ಅಂತೇಳಿ ಅಲ್ಲ, ಮತ್ತೆ ನಾವು ಧಾರ್ಮಿಕವಾಗಿ ಜನರನ್ನ ನಾವು ಹೆದರಿಸಿ ಮತ್ತಿಷ್ಟು ದುಡ್ಡುಗಳನ್ನು ಮಾಡಿ ಇನ್ನೊಂದಿಷ್ಟು ಗೋರಿ ಮೊಹಮ್ಮದ್, ಗಜ್ನಿ ಮೊಹಮ್ಮದ್ಗೆ ರಾಶಿ ಹಾಕಿಟ್ಟದ ಬಿಟ್ರೆ ಇವತ್ತು ಕೂಡ ಅದೇ ಆಗ್ತಾ ಇದೆ. ಇವತ್ತು ನಮ್ಮ ನೋಡಿ, ಇದೇ ಹಣದಲ್ಲಿ ಸರಿ ಮಾಡಿ ನಿಮ್ಗೆ ಪ್ರಚಾರ ಸಿಗುತ್ತೆ. ನಮ್ಮ ಇಡೀ ಎಷ್ಟು ದೇವಸ್ಥಾನಗಳಲ್ಲಿ ಇವತ್ತು ನಮ್ಮ ಉಚಿತವಾಗಿ ನಮ್ಮ ಹಿಂದೂ ಹೆಣ್ಮಕ್ಕಳಿಗೆ ಮದುವೆ ಆಗ್ಲಿಕ್ಕೆ ಒಂದು ಮದುವೆ ಹಾಲ್ ಇದೆ. ಇವತ್ತು ಬಿಡಿ, ಇವತ್ತು ಇವತ್ತು ಪ್ರತಿ ಒಂದು ಮಸೀದಿಗೆ ಹೋದ್ರೆ, ಒಂದು ಮಸೀದಿಗೆ ಇವತ್ತು 1,000 ಜನ ಹೋದ್ರೆ 1,000 ಜನ ಕೂತ್ಕೊಂಡು ಓದ್ಲಿಕ್ಕೆ 1,000 ಅಲ್ಲಿ ಕುರಾನ್ ಇದೆ. ಚರ್ಚಿಗೆ 1,000 ಜನ ಹೋದ್ರೆ ಚರ್ಚಿಗೆ ಒಂದು ಬೈಬಲ್ ಇದೆ. ನಮ್ಮ ಯಾವುದೇ ದೇವಸ್ಥಾನಗಳಲ್ಲಿ ಇವತ್ತು ಹೋದ್ರೆ ನಮ್ಮ ಹಿಂದೂ ಧರ್ಮದ ವೇದ, ಪುರಾಣ, ಉಪನಿಷತ್ತುಗಳು, ಭಗವದ್ಗೀತೆಗಳು ಇವುಗಳ ಪೂರ್ವವಾಗಿ ಒಂದೂ ಇಲ್ಲ. ಅಲ್ಲಿ ನಮ್ಮ ಕಾಮತ್ರ ಹೋಟ್ಲಲ್ಲಿ ಲೀಸ್ಟ್ ಹಾಕಿದಾಗ 2 ರೂಪಾಯಿಂದ ಪಂಚಕಾಜಿಯಿಂದ 5,000 ರೂಪಾಯಿಗೆ ಅಂದ್ರೆ ಇಲ್ಲಿ ಒಂದು ಲೀಸ್ಟ್ಗಳು ಸಿಗ್ತದೆ. ಬಿಟ್ರೆ ನಮ್ಮಲ್ಲಿ ಇಷ್ಟು ಚಿನ್ನ ಭಂಡಾರಗಳ ರಾಶಿ ಸಿಗ್ತದೆ, ಅಷ್ಟು ಕಳ್ಳರಿಗೆ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಬಿಟ್ಟು ಅದೆಲ್ಲ ಹೇಳುದು ಇದೇ ಧರ್ಮವನ್ನ. ನಮ್ಮ ಹಿಂದೂ ಇದರಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ಮದುವೆ ಆಗಿದ್ದ ಹೆಣ್ಣು ಮಕ್ಕಳಿದ್ದಾರೆ. ಶ್ರೀನಿವಾಸ ಕಲ್ಯಾಣೋತ್ಸವ ಇವತ್ತು ಕುಂದಾಪುರದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ, ನಾಳೆ ಬೆಂಗಳೂರಲ್ಲಿ ಕಲ್ಯಾಣೋತ್ಸವ, ಇವತ್ತು ಮಂಗಳೂರಲ್ಲಿ ಕಲ್ಯಾಣೋತ್ಸವ. ಎಲ್ಲಿ ಉಂಟು ಇದು? ಏನು ರಾತ್ರಿ ಶ್ರೀನಿವಾಸ ಡೈವರ್ಸ್ ಕೊಡ್ತಾನ ಪದ್ಮಾವತಿಗೆ? ಅದು ನೋಡಿ, ಇನ್ನೊಂದು ತಾರ್ಕಿಕ ವಿಚಾರ ಉಂಟು. ಪದ್ಮಾವತಿಗೆ ತಾಳಿ ಕಟ್ಟುದು ಭಟ್ರು, ಹಾಗಾದ್ರೆ ಪದ್ಮಾವತಿ ಗಂಡ ಯಾರಂತ ಆಯ್ತು ಹಾಗಾದ್ರೆ? ಇದಲ್ಲ ನೋಡಿ, ಕಲ್ಯಾಣೋತ್ಸವ ಇರ್ಬೋದು, ಇದಲ್ಲ ಇವತ್ತು ಆಗ್ಬೇಕಾಗಿರುವಂತದ್ದು ಪ್ರಚಾರದ ವೇದಿಕೆಯಲ್ಲಿ ಅಲ್ಲ. ನಮ್ಮ ಧರ್ಮದಲ್ಲಿ ಇವತ್ತು ಮದುವೆಗೆ ಅಪ್ಪ ಇಲ್ಲದ, ಕೈಕಾಲ ಸರಿ ಇಲ್ಲದ ಅಮ್ಮ ಇಲ್ಲದ ಪಾಪದ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ. ಇವರ ಕಲ್ಯಾಣೋತ್ಸವ ಆಗ್ಬೇಕಾಗಿದೆ ಇವತ್ತು. ಈ ಭಾಗದ ನಮ್ಮ ಸ್ವಾಮೀಜಿಗಳು ಅಥವಾ ಸಂತರು, ಋಷಿಗಳು ಅಥವಾ ಏನು ಮಠಾಧಿಪತಿಗಳು ಅವರು ಹೇಳ್ಬೋದಿತ್ತು, ಅಥವಾ ಅವರ ಮನಸ್ಸಲ್ಲಿ ಅದು ಭಾವನೆ ಬಂದು ಅಂದ್ರೆ ಇಷ್ಟು ಮಾಡಬೇಡ್ರಿ, ಸುಮ್ಮನೆ ಯಾಕೆ ಹಣ ವೇಸ್ಟ್ ಮಾಡ್ತೀರಿ, ಒಂದು ಸಿಂಪಲ್ ಆಗಿ ಮಾಡಿ, ಸಿಂಪಲ್ ಆಗಿ ನಮ್ಮ ಈ ಭಾಗದ ಸ್ವಾಮಿಗಳು ಹೇಳುದಿದ್ರೆ, ಈ ಭಾಗದ ಸ್ವಾಮಿಗಳು ಈಗ ಸುಬ್ರಹ್ಮಣ್ಯ ಮಠಕ್ಕೆ ನಮ್ಮದೇ ಟ್ಯಾಕ್ಸ್ ಪೇಯ್ಡ್ ಮನಿಯಲ್ಲಿ 80 ಕೋಟಿ ಖರ್ಚು ಮಾಡಿ ಇವತ್ತು ಚಿನ್ನದ ರಥ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸುಬ್ರಹ್ಮಣ್ಯ ನಮ್ಮ ಸ್ವಾಮಿಗಳು ವಿರೋಧಿಸಬಹುದಿತ್ತು, ಮಾಡ್ಬೋದಿತ್ತಲ್ಲ. ಇವತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಚಿನ್ನದ ತಗಡು, ವಜ್ರದ ಕತ್ತಿ, ಬೆಳ್ಳಿ ರಥ, ಏನು ನಮ್ಮ ದೇವರು ಯುದ್ಧಕ್ಕೆ ಹೋಗ್ತಾರ? ದೇವರು ಅನ್ನುವಂಥ ಕಾನ್ಸೆಪ್ಟ್ ಅನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ದೇವರು ಅನ್ನುವಂಥದ್ದು ಅವ್ಯಕ್ತ ಶಕ್ತಿ, ಒಂದೇ ದೇವರು ಒಬ್ಬನೇ. ಆ ಶಕ್ತಿಯ ಪವರ್ ಅನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ದೇವರಿಗೆ ಚಿನ್ನ ಬೆಳ್ಳಿ ಕೊಡ್ಬೇಕಾಗಿಲ್ಲ, ಅದನ್ನೆಲ್ಲ ಅವ್ನು ನಮ್ಗೆ ಕೊಡುವಂತದ್ದು. ಒಂದು ಬಂಗಾರದ ರಥ ಮಾಡೋದಕ್ಕಿಂತ ಅಷ್ಟು ಹಣದಲ್ಲಿ ಎಷ್ಟು ಕೆಲಸ ಮಾಡ್ಬೋದಿತ್ತು. ಎಷ್ಟು ಇಡೀ ನೋಡಿ, ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇವತ್ತು ಆ ಕುಮಾರಧಾರ ನದಿಯಲ್ಲಿ ಸಾಧಾರಣ ಇಡೀ ಸುಬ್ರಹ್ಮಣ್ಯದ ಕಚಡ ನೀರು, ಚರಂಡಿ ನೀರು ಬಂದು ಸೇರ್ಕೊಳ್ತಾ ಇದೆ, ಟಾಯ್ಲೆಟ್ ನೀರು ಬಂದು ಸೇರ್ಕೊಳ್ತಾ ಇದೆ. ಅದೇ ಕುಮಾರಧಾರ ನದಿಯ ನೀರನ್ನ ಇವತ್ತು ನಾವು ತೀರ್ಥ ಅಂತ ನೀತಾ ಇದ್ದೀವಿ, ಅದನ್ನೇ ಬಾಟ್ಲಿ ತುಂಬ್ಕೊಂಡು ಬರ್ತಾ ಇದ್ದೀವಿ. ನೇತ್ರಾವತಿ ನದಿಯಲ್ಲಿ ಇವತ್ತು ಹಂದಿ ಕಡ್ದದ ನೀರು, ದನದ್ದು, ನಾಯಿದು, ಮನುಷ್ಯರದ್ದು ಮಲಮೂತ್ರಗಳು, ಗ್ಯಾರೇಜಿಂದು ಎಲ್ಲ ಹೊಗೆಯಲ್ಲಿ ಸೇರ್ಕೊಳ್ತಾ ಉಂಟು. ಅದನ್ನ ಇವರು ತುಂಬೆಯಲ್ಲಿ ಒಂದಿಷ್ಟು ಆಲಮ್ಮು ಮತ್ತಿಷ್ಟು ಬ್ಲೀಚಿಂಗ್ ಪೌಡರ್ ಹಾಕಿ ಕಳಿಸಿ ಮನೆ 1 ಇಂಚ್ ಟ್ಯಾಪ್ ಅಲ್ಲಿ ಕೂಡ ಅದನ್ನೇ ಕೊಡ್ತಾರೆ.
ಮತ್ತೆ MRP ಅಲ್ಲಿಗೆ 2 ಫೀಟ್ ಕೊಳಲ್ಲಿ ಅದನ್ನೇ ಕೊಡ್ತಾರೆ, ತೀರ್ಥ ಬಾಟ್ಲಿಯಲ್ಲಿ ಕೂಡ ಅದನ್ನೇ ಕೊಡ್ತಾರೆ. ಇದನ್ನೆಲ್ಲ ಮಾಡ್ಬೋದಲ್ಲ, ಸಮಾಜದ ಜನರ ಹಣ, ಜನರ ಅಭಿವೃದ್ಧಿಗೆ ಏನೂ ಮಾಡ್ಬೋದು. ದೀಪರ್, ಹಾಗಾದ್ರೆ ವಿನಯ್ ಗುರೂಜಿ ಅವರು ಹೇಳಿದ್ದನ್ನು ನಮ್ಮ ಈ ಭಾಗದ ಸ್ವಾಮೀಜಿಗಳು ಒಂದು ಅಭಿಯಾನವನ್ನಾಗಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸ್ತಾ ಉಂಟು ನಿಮ್ಗೆ, ಅಥವಾ ಇಲ್ಲ ಅದನ್ನು ಆ ಬಗ್ಗೆ ಅವರವರ ನಂಬಿಕೆ ನಾವು ಮಾತಾಡಬಾರ್ದು ಸ್ವಾಮಿಗಳು ಅಂತ ಆ ಸಿಚುವೇಶನ್ ಕ್ರಿಯೇಟ್ ಆಗಿದೆಯಾ? ಒಳ್ಳೆಯದನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಬೇಕು, ಕೆಟ್ಟದನ್ನು ಹೇಗೆ ನಾವು ವಿರೋಧಿಸ್ತೇವೆ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಒಳ್ಳೆಯ ವಿಷಯಗಳನ್ನು ತೆಗೆದುಕೊಳ್ಬೇಕು. ಜನರನ್ನು ಲೂಟುದುಂಟಲ್ಲ, ಅದು ನಾನು ತಪ್ಪು ಹೇಳ್ತೇನೆ, ಅದು ಯಾರೇ ಆಗಿರಲಿ ಜನರನ್ನು ಲೂಟುವುದು ತಪ್ಪು. ಅದೇ ರೀತಿ ಜನಗಳಿಗೆ, ನೊಂದವರಿಗೆ ಒಂದು ಸೇವೆ ಮಾಡೋದುಂಟಲ್ಲ, ಅದರಷ್ಟು ಒಳ್ಳೆ ಕೆಲಸ ಇಲ್ಲ. ನೊಂದವರು ಯಾರು ನೊಂದವರಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಯಾರು ಅನಾರೋಗ್ಯ ಪೀಡಿತರಿದ್ದಾರೆ, ಶಿಕ್ಷಣ ಇಲ್ಲದವರಿದ್ದಾರೆ, ಅದು ಮಾಡಲಿ, ಅದಕ್ಕೆ ನಾವು ಇದು ಮಾಡ್ತೀವಿ, ಅದನ್ನು ನಾವು ಸ್ವೀಕರಿಸ್ತೀವಿ. ಬಟ್ ಇಲ್ಲಿ ತಪ್ಪು ಯಾರ್ದಾಗಿದೆ, ಈಗ ಏನಾಗಿದೆ ಗೊತ್ತಾ, ದೊಡ್ಡ ದೊಡ್ಡ ತಪ್ಪು ಮಾಡುವವರು ತುಂಬಾ ಮಂದಿ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಅವರನ್ನು ಧೈರ್ಯವಾಗಿ ಹೇಳುವವರಿಲ್ಲ, ಅವರ ಮೇಲೆ ನೇರವಾಗಿ ಸವಾರಿ ಮಾಡುವವರು ಯಾರಿಲ್ಲ. ಇಲ್ಲಿ ಏನ್ ಹಣ ಕೊಟ್ಟು ಮುಚ್ಚಿಸ್ತಾರೆ ಅಲ್ಲ, ಅವರ ಮೇಲೆ ಸವಾರಿ ಯಾರು ಮಾಡ್ಲಿಕ್ಕೆ ಹೋಗಲ್ಲ, ಭಯ ಇರ್ತದೆ ಅವರಿಗೆ. ಇಲ್ಲಿ ಏನಾಗ್ತದೆ ಅಂತೇಳಿ ಅಲ್ಲಿ ಸಿಕ್ಕಿ ಬೀಳುದು ನಾವು, ನಮ್ಮಂತವರೊಂದು ಭಕ್ತಿಯಿಂದ ಇರ್ತೇವೆ, ನಮ್ಮ ಭಕ್ತಿಗೆ ಇದು ಮಾಡಿದಾಗ ಆಗ್ತದೆ. ಅಲ್ಲಿ ಭಕ್ತಿಯನ್ನು ಲೂಟುವ ಇದ್ರೆ ನೇರವಾಗಿ ಹೇಳ್ಬೇಕು, ಇಂಥವರು ಇಷ್ಟು ದುಡ್ಡು ಮಾಡ್ತಾ ಇದ್ದಾರೆ, ಇಂಥವರು ಜನಗಳನ್ನು ಲೂಟ್ತಾ ಇದ್ದಾರೆ, ಜನಗಳಿಗೆ ನೇರವಾಗಿ ತಿಳಿಸಬೇಕು. ಇಲ್ಲಿ ನಮ್ಮ ಇದಕ್ಕೆ ಧಕ್ಕೆ ಮಾಡಿದ ನಮ್ಗೆ ತಲೆಗೊಂದು ಇದು ಬರ್ತದೆ. ಎಷ್ಟೋ ಮಂದಿ ಇದು ಮಾಡಿದ್ರು, ನಾಗದೇವರದ್ದು ಇದು ಮಾಡಿದ್ರು, ಬಟ್ ಇವರು ಈ ರೀತಿ ಹೇಳಿದಾಗ ಅವರಿಗೆ ಜನಗಳಿಗೆ ಆಗಿರ್ಬೋದು. ಸಿಂಪಲ್ ಆಗಿ ನಾಗ ಮಂಡಳ ಮಾಡೋದಕ್ಕೆ ಪರವಾಗಿದ್ದೀರಿ. ದೇವರ ಪೂಜೆ, ನಾನು ಹೇಳುದಂತ ಹೇಳಿದ್ರೆ ದೇವರ ಪೂಜೆಗೆ ನಾವು ಎಷ್ಟು ಖರ್ಚು ಮಾಡ್ತೇವೆ ಎಂಬುದು ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಭಕ್ತಿ ಮುಖ್ಯ. ಆ ಭಕ್ತಿಯಾಗಿ ಧಕ್ಕೆ ಮಾಡಿದ್ದಾರೆ ಇವರು. ಖರ್ಚಿನ ಬಗ್ಗೆ ಹೇಳಿದ್ರೆ ಖರ್ಚು ಅವರವರು ಮಾಡುದು, ಖರ್ಚು ಮಾಡುವಾಗ ನಾವು ಭಕ್ತಿ ಇಟ್ಟ ದೇವರಿಗೆ ಧಕ್ಕೆ ಮಾಡಿದ್ದಾರೆ, ಅದು ಮನಸ್ಸಿಗೆ ತುಂಬಾ ನೋವಾಗಿದೆ. ದೇವರಿಗೆ ಧಕ್ಕೆ ಮಾಡಿದೆ ನೋವಾಗಿದೆ. ಹಾಗಾದ್ರೆ ಧಾರ್ಮಿಕ ಸುಧಾರಣೆ ಮಾಡಬಾರ್ದಂತೇಳಿಯ ಹಿಂದೆ ಸತಿ ಸಹಗಮನ ಪದ್ಧತಿ ಇತ್ತು, ಗಂಡ ಸತ್ತಾಗ ಇವು ಸಹ ಇದು ಮಾಡ್ಬೇಕು. ದೇವದಾಸಿ ಪದ್ಧತಿ ಇತ್ತು, ದೇವರ ಹೆಸರಲ್ಲೇ ದೇವಸ್ಥಾನದಲ್ಲಿ ಮಾಡುವಂತದ್ದು. ಇವತ್ತು ಎಲ್ಲ ನೀವು ಬನವಾಸಿ ಚಾಲ ಎಲ್ಲ ದೇವಸ್ಥಾನಗಳಲ್ಲಿ ಆ ದೇವದಾಸಿಗಳು ನರ್ತನ ಮಾಡ್ಲಿಕ್ಕೆ, ದೇವಸ್ಥಾನದಲ್ಲಿ ನರ್ತನ ಮಾಡ್ಲಿಕ್ಕೆ ಒಂದು ಕಲ್ಲಿದೆ ಇವತ್ತು ಕೂಡ. ಅದು ಕೂಡ ದೇವರ ಹೆಸರಲ್ಲಿ, ಧಾರ್ಮಿಕ ಹೆಸರಲ್ಲಿ ಊರ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡ್ಲಿಕ್ಕೆ ಇಟ್ಟಂತದ್ದು, ದೇವದಾಸಿ ಮಾಡ್ಕೊಳ್ತಕ್ಕಂಥ ಪದ್ಧತಿ ಮೊನ್ನೆ ನಿಷೇಧ ಮಾಡ್ತು. ಇದು ಕೂಡ ದೇವರ ಹೆಸರಲ್ಲಿ, ಧಾರ್ಮಿಕ ನಂಬಿಕೆ ಹೆಸರಲ್ಲೇ. ಹಾಗಾದ್ರೆ ಅದು ಬದಲಾವಣೆ ತರಲೇಬೇಕಾ ಬೇಡವಾ? ಪ್ರತಿಯೊಂದು ಮಠಾಧಿಪತಿಗಳಿರ್ಬೋದು, ಪೀಠಾಧಿಪತಿಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಇವರೆಲ್ಲರೂ ತಮ್ಮ ಪ್ರವಚನ ಪ್ರತಿ ದೇವಸ್ಥಾನದಲ್ಲಿ, ಮಠದಲ್ಲಿ ವಾರಕ್ಕೊಂದು ಒಂದಿಷ್ಟು ದಿವಸ ಪ್ರವಚನ ಅಂದಿಟ್ಕೊಳ್ಬೇಕು. ಆ ಪ್ರವಚನದಲ್ಲಿ ಬರೇ ನಾವು ಪುರಾಣ ಪುಣ್ಯ ಕಥೆಗಳನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದ ಆಚರಣೆಗಳು ಮತ್ತೆ ಸಂಸ್ಕೃತಿ ಅದರ ಬಗ್ಗೆ ಸ್ವಲ್ಪ ಕೊಟ್ರೆ ನಮ್ಮ ಜನ ಇನ್ನೂ ಕೂಡ ಒಂದು ಶಿಸ್ತುಬದ್ಧವಾಗಿ ಧರ್ಮದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಉದಾಹರಣೆಗೆ ಪಂಜುರ್ಲಿಯನ್ನು ತಗೊಳ್ಳುವ. ಪಂಜುರ್ಲಿ ಆಚರಣೆಯನ್ನು ಹಿರಿಯರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಪಂಜುರ್ಲಿ ನಾವು ಹುಲಿಯನ್ನು ಪೂಜೆ ಮಾಡ್ತೀವಿ, ಪಂಜುರ್ಲಿಯನ್ನು ಪೂಜೆ ಮಾಡ್ತೇವೆ. ನಮ್ಮದು ಆಕ್ಚುಲಿ ಮಲೆನಾಡು ಕಾಡಿದು. ಕಾಡಿನಲ್ಲಿ ವಯಸ್ಸಾದ ಹುಲಿಗಳೇನ್ ಮಾಡ್ತವೆ, ಅವು ಬೇಟೆ ಆಡ್ಲಿಕ್ಕೆ ಆಗುದಿಲ್ಲ. ಅವರು ಮನುಷ್ಯರನ್ನ ಮನೆಗೆ ಬಂದು ಮಕ್ಕಳನ್ನ ಮೊದಲೆಲ್ಲ ಈ ತರ ಕಾಂಕ್ರೀಟ್ ಬಿಲ್ಡಿಂಗ್ ಮಾಡ್ತಾ ಇರಲಿಲ್ಲ, ತೆಂಗಿನ ಗರಿಯಿಂದ ಪಾಪದವರು ಮನೆ ಗೋಡೆ ಮಾಡಿ ಕಟ್ಕೊಳ್ಳೋದು. ಅದು ಒಳಗೆ ಒಂದು ಮಕ್ಕಳನ್ನ ತಕೊಂಡು ಹೋಗ್ತಾ ಇತ್ತು ಹುಲಿಗಳು. ಅಂತ ಮೂಮೆಂಟ್ ಅಲ್ಲಿ ಕಾಡಲ್ಲಿ ಅತಿ ಹೆಚ್ಚು ಮರಿ ಹಾಕ್ತಕ್ಕಂಥ ಪ್ರಾಣಿ ಹಂದಿ ಕಾಡಿನಲ್ಲಿ. ಅದು ಈ ಮತ್ತೆ ಹುಲಿಗೆ ಈಸಿಯಾಗಿ ಆಹಾರ ಸಿಗ್ತಕ್ಕಂಥ ಪ್ರಾಣಿ ಹಂದಿ. ಆದ್ರಿಂದ ಹಂದಿಗೆ ನಾವು ಪ್ರತಿ ವರ್ಷ ನಮ್ಮ ತೀರಿ ಹೋದ ಹಿರಿಯರಿಗೆ, ನಮ್ಗೆ ಆಸ್ತಿ ಮಾಡಿ ಇಟ್ಟಂತ, ನಮ್ಗೆ ಬೇಕು ಸುಖ ಸಂತೋಷಗಳನ್ನು ಕೊಟ್ಟಂತ ಹಿರಿಯರಿಗೆ ಒಂದು ಪಿತೃತರ್ಪಣ, ಅವರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ಮಾಡ್ತೇವಲ್ಲ, ಅದೇ ರೀತಿ ವರ್ಷಕ್ಕೊಂದು ದಿವಸ ಈ ಹಂದಿಗೆ, ಪಂಜುರ್ಲಿಗೆ ನಾವು ಥ್ಯಾಂಕ್ಸ್ ಹೇಳುವಂಥದ್ದು. ನೀನು ನಿನ್ನ ಮಕ್ಕಳನ್ನ ಬಲಿದಾನ ಮಾಡಿದಿ, ನಮ್ಮ ಬಲಿದಾನ ಮಾಡಿದಿ, ನಿನ್ನ ಗಂಡನ ಹೆಂಡತಿಯನ್ನು ಬಲಿದಾನ ಮಾಡಿದಿ, ಹುಲಿಗೆ ಆಹಾರ ಹಾಕಿ ನಮ್ಮ ಮಕ್ಕಳನ್ನ ಸಾಕಿದ್ದಿ, ನಿನ್ನ ಆಶೀರ್ವಾದ ಇದೇ ರೀತಿ ಮುಂದಿರಲಿ ಅಂತೇಳಿ ಅದಕ್ಕೊಂದು ಇದು ಕೊಡುವಂಥದ್ದು. ಏನು ಆಚರಣೆ ಇಷ್ಟೇ, ಒಂದು ಬೊಂಡ, ಅದ್ರ ಮೇಲೆ ಪಿಂಗಾರ, ಒಂದು ಕೇಪಳ, 2 ಬಾಳೆಹಣ್ಣು. ನಮ್ಮ ಆಚರಣೆಗಳು ವೆರಿ ಸಿಂಪಲ್. ಕೋಳಿ ಕೊಡಬೇಕು, ಇಡ್ಲಿ ಕೊಡಬೇಕು. ಅಲ್ಲ, ಕೋಳಿ ಕೂಡ ಹೇಗೆ ಗೊತ್ತಾ, ಈಗ ಕಾಡ್ಯ ಅದಕ್ಕೆ ಕೋಳಿ ಕೊಡ್ತಾರೆ. ಕಾಡ್ಯ ಒಂದು ಕಾಡ್ಯನ ಕಾಳಿಂಗ ಸರ್ಪದಕ್ಕೆ ಅಂದ್ರೆ ಅವ್ರು ಏನು ಹೇಗೆ ನಂಬ್ಕೊಂಡು ಬಂದರೆ ಆ ರೀತಿ. ಯಾಕಂದ್ರೆ ಕಾಳಿಂಗ ಸರ್ಪ ಕೋಳಿ ತಿಂತದೆ, ಕೋಳಿ ಬೇರೆ ತಿಂತದೆ. ನಾಗ, ಈಗ ನಮ್ಮ ಇದರಲ್ಲಿ ನಾಗ ಸಂಸ್ಕಾರ ದಿವಸ ನಾವು ವೆಜ್ ಅಂತ ಮಾಡ್ತೀವಿ. ನಾಗ ತಿನ್ನೋದು ಕೋಳಿ ಮೊಟ್ಟೆ ಮತ್ತೆ ಇದನ್ನೇ ವೆಜ್. ನಮ್ಮ ಮನುಷ್ಯನ ದೇಹದ ಒಳಗಿರ್ತಕ್ಕಂಥ ಮಾಂಸಖಂಡಗಳನ್ನ ನಾವು ಏನ್ ಮಾಡುದು? ಆತ್ಮಶುದ್ಧಿ ಇಲ್ಲದೆ ನೀವು ದೇಹ ಶುದ್ಧಿ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದಲು ದೇಹ ಶುದ್ಧಿ ಆಗದಿದ್ರು ತೊಂದರೆ ಇಲ್ಲ, ಆತ್ಮಶುದ್ಧಿಯಾಗಿ ನೀವು ದೇವಸ್ಥಾನಕ್ಕೆ ಹೋಗುವಾಗ ನೀವು ಕೋಳಿ ತಿನ್ಕೊಂಡು ಹೋದ್ರೆ ತೊಂದರೆ ಇಲ್ಲ, ಮೀನು ತಿನ್ಕೊಂಡು ಅದಲ್ಲ. ಮೊದಲು ನಾವು ಹೋಗ್ತಕ್ಕಂಥ ಉದ್ದೇಶ ಪ್ರಚಾರದ್ದಾಗಿರ್ಬಾರ್ದು, ಸ್ವಾರ್ಥದಿಂದಾಗಿರ್ಬಾರ್ದು ಅಂತ ಹೇಳಿ. ಇವತ್ತು ಕಲ್ಲುರ್ಟಿ ಅಂತ ಪೂಜೆ ಮಾಡ್ತೀವಿ. ಕಲ್ಲುರ್ಟಿ ಯಾರು? ಶ್ರವಣ ಬೆಳಗೊಳದ ಶಿಲೆಯನ್ನ ಗೋಮಟೇಶ್ವರನ ಕೆತ್ತಿದವ, ಕಾರ್ಕಳದ ಗೋಮಟೇಶ್ವರನ ಕೆತ್ತಿದವ. ಲಾಸ್ಟಿಗೆ ಅವನ ಪರಿಸ್ಥಿತಿ ಏನಾಯ್ತು? ಇಲ್ಲಿ ಕೆತ್ತಿದ್ದು ನೀನು ಬೇರೆ ಎಲ್ಲಿ ಕೆತ್ತಬಾರ್ದಂತ ಅವನನ್ನು ಕೈ ಕಟ್ ಮಾಡಿದ್ರು, ಅವನಿಗೆ ಬೇಡಿದ ಉಪದ್ರ ಕೊಟ್ರು. ಅವನ ಫಾಲೋವರ್ಸ್ ಏನ್ ಮಾಡಿದ್ರು? ಆ ಆಕ್ರೋಶವನ್ನ, ಅವನ ನಿಲುಪನ್ನ ಮುಂದಿನ ಸಮಾಜಕ್ಕೆ ಹೀಗೆ ತೋರಿಸ್ಬೇಕೆನ್ನುವಂತ ಕಲ್ಲುರ್ಟಿ ಅಂತ ಒಂದು ಪೂಜೆ ಮಾಡ್ಕೊಂಡು ಬಂದ್ರು. ಇವತ್ತು ಕೋಟಿ ಚೆನ್ನಯ್ಯ ಇಲ್ಲ ಅಂತ ಹೇಳಿಕಾಗ್ತದೆ. ವೀರಪುರುಷರು ಅನ್ಯಾಯದ ವಿರುದ್ಧ, ಕರಾವಳಿಯಲ್ಲಿ ನಡೀತಕ್ಕಂಥ ಒಂದು ಧರ್ಮದ ಅನ್ಯಾಯದ ವಿರುದ್ಧ ಸೆಟಲ್ ನಿರ್ತಕ್ಕಂಥವ್ರು. ಕರಾವಳಿಯಲ್ಲಿ ಇವತ್ತು ದೈವಾರಾಧನೆ ಪ್ರಾರಂಭ ಆಗಿದ್ದು ಕೋಟಿ ಚೆನ್ನಯ್ಯರ ಗರಡಿಗಳಲ್ಲಿ.
ಹೇಗೆ ಇವತ್ತು ಕೊರಗನವರು ಮೇರರು ಕಾಟ್ಯನಾಡ್ಯ ಅಂತ ನಾಗನ ಒಂದು ನೃತ್ಯವನ್ನು ಪ್ರಾರಂಭ ಮಾಡಿದ್ರು, ಮತ್ತೆ ಈ ಸಮಾಜದಲ್ಲಿ ತುಳಿತಕ್ಕೊಳಗಾದಂತ ಹೆಂಗಸರು, ಅತ್ತೆ ಕಾಟ ಇರ್ಬೋದು, ಗಂಡನ ಮನೆ ಕಾಟ ಇರ್ಬೋದು, ಮೊದಲೆಲ್ಲ ಹಾಗೆ ಅಲ್ಲ. ಅವರು ತಮ್ಮ ಅಸಮಾಧಾನವನ್ನು ಹೊರಗಾಕ್ಲಿಕ್ಕೆ ಸಿರಿಜಾತ್ರೆ ಅಂತ ಮೊದಲು ಪ್ರಾರಂಭ ಮಾಡಿದ್ದು ಕೋಟಿಚಂದ್ರ ಗರಡಿಯಲ್ಲಿ. ಅಲ್ಲಿಂದ ಮತ್ತೆ ಎಲ್ಲ ದೈವ ದರ್ಶನಗಳ ಪ್ರಾರಂಭ ಆಗಿದ್ದು ಕೋಟಿಚಂದ್ರ ಗರಡಿಯಿಂದ. ಮತ್ತೆ ಈ ವೈದಿಕತೆ ಬಂದಿರುವಂತದ್ದು ಈ 15-20 ವರ್ಷಗಳಿಂದ ಈಚೆಗೆ ವೈದಿಕರ ಪ್ರವೇಶ ಆಯ್ತು. ನಾವು ಯಾಕೆ ಸುಮ್ಮನೆ ಕುತ್ಕೊಳ್ಳೋದು, ಒಳ್ಳೆ ಇನ್ಕಮ್ ಉಂಟಂತೇಳಿ ಹೇಳಿ ನಾಗ ದರ್ಶನಲ್ಲಿ ಶುರುವಾಯ್ತು ಅಷ್ಟೇ. ಎಲ್ಲ ನಮ್ಮ ದೈವ ದರ್ಶನ, ಇಡೀ ಇಂಡಿಯಾ ಪ್ರಪಂಚದೊಳಗೆ ದೈವ ದರ್ಶನ ಅನ್ನುವಂತ ಇರುವಂತದ್ದು, ದರ್ಶನ ಅಂತ ಇರುವಂತದ್ದು ಎರಡೇ, ಒಂದು ಸೌತ್ ಆಫ್ರಿಕಾದಲ್ಲಿ ಮತ್ತೆ ನಮ್ಮ ಸೌತ್ ಕೇಂದ್ರದಲ್ಲಿ. ಇವತ್ತು ಸೌತ್ ಕೇಂದ್ರದ ದೈವ ದರ್ಶನ ಇವತ್ತು ತಮಿಳುನಾಡಿಗೆ ಹೋಗಿದೆ, ಕೇರಳಕ್ಕೆ ಕೂಡ ಹೋಗಿದೆ, ಎಲ್ಲ ಇಲ್ಲಿಂದ ಹೋಗಿರುವಂತದ್ದು. ಇನ್ನು ನೀವು ತಕೊಳ್ಳಿ, ಯಾವುದು ನವರಾತ್ರಿ ಆಚರಣೆಗಳನ್ನು ತಕೊಳ್ಳಿ, ಚೌತಿಯನ್ನ ತಕೊಳ್ಳಿ, ದೀಪಾವಳಿಯನ್ನ ತಕೊಳ್ಳಿ. ಇವತ್ತು ದೀಪಾವಳಿ ಅಂದ್ರೆ ಏನಂತ ಮಕ್ಕಳಿಗೆ ಗೊತ್ತಿಲ್ಲ. ಇಷ್ಟು ದುಡ್ಡು ಅಪ್ಪ 1,000 ರೂಪಾಯಿ ಕೊಟ್ಟ, ಮಗ ಅಮ್ಮ 1,000 ರೂಪಾಯಿ ಕೊಟ್ಟರು, ಮಗ 2,000 ರೂಪಾಯಿ ಪಟಾಕಿ ತಂದು ಫ್ಲಾಟ್ ಎದುರುಗಡೆ ಸುಟ್ಟ. ಇದು ದೀಪಾವಳಿ ಆಗೋಗಿದೆ. ಇದು ದೀಪಾವಳಿ ಅಲ್ಲ. ದೀಪಾವಳಿ ಇಸ್ ದಿ ಫೆಸ್ಟಿವಲ್ ಆಫ್ ಲೈಟ್ಸ್. ಲೈಟ್ಸ್ ಯಾವುದು? ಗದ್ದೆಯಲ್ಲಿ ಇವತ್ತು ದೀಪಾವಳಿ ಟೈಮಲ್ಲಿ ಇವತ್ತು ಭತ್ತ ಎಲ್ಲ ಕಟಾವಿಗೆ ಬಂದಿರ್ತದೆ, ಕಾಡು ಪ್ರಾಣಿಗಳು ತಿನ್ಕೊಂಡು ಹೋಗ್ತವೆ. ಆದ್ರಿಂದ ಆ ಸಮಯದಲ್ಲಿ ಭತ್ತದ ಗದ್ದೆಯಲ್ಲಿ ಅಲ್ಲಲ್ಲ ದೊಂದಿ ಇಟ್ಟು ದೀಪಗಳನ್ನು ಇಡುವಂತಹದ್ದು. ಮನೆಯಲ್ಲಿ ಎಳ್ಳೆಣ್ಣೆಗಳನ್ನು ಇಟ್ಟು ಮನೆ ಸುತ್ತ, ಆವಾಗ ನೋಡಿ ಇಡೀ ಮಂಜು ಕೌದಿರ್ತದೆ, ಮಾಯ್ಶ್ಚರೈಸ್ ಆಗಿ ಶೀತ ಕೆಮ್ಮೆಲ್ಲ ಬರುವಂತಹದ್ದು. ಎಳ್ಳೆಣ್ಣೆ ಹೊತ್ತಿಸೋದ್ರಿಂದ ಆ ಈ ವಾತಾವರಣದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸಾಯ್ತದೆ. ಮತ್ತೆ ಮನೆಯಲ್ಲಿ ಶೇಖರಿಸಿದಂಥ ಧಾನ್ಯಗಳನ್ನು ಮೊದಲು ಕಳ್ಳಕಾಕರು ಕದ್ಕೊಂಡು ಹೋಗ್ತಿದ್ರು. ದೀಪಗಳ ಬೆಳೆಗಳಲ್ಲಿ ಅದು ಕಳ್ಳರು ಬರೆದಿದ್ದಾಗ ಗೊತ್ತಾಗ್ತಿತ್ತು. ಕಾಡು ಪ್ರಾಣಿಗಳು ಪಟಾಕಿ ಹೊಡೆಯುವುದು ಯಾಕೆ? ಪಟಾಕಿ ಹೊಡೆಯುವುದು ಸಿಟಿಯಲ್ಲಿ ಅಲ್ಲ, ಗದ್ದೆಯಲ್ಲಿ ಪಟಾಕಿ ಹೊಡಿತಿದ್ರು ಕಾಡು ಪ್ರಾಣಿಗಳನ್ನ ಓಡಿಸ್ಲಿಕ್ಕೆ. ಮತ್ತೆ ಈಗ ಮನೆಯಲ್ಲಿ ಒಂದು ಜಾಗಂಟೆ ಹೊಡಿತೀವಿ, ಶಂಖ ಊದ್ತೀವಿ. ಇದರ ವೈಬ್ರೇಷನ್ ಇಂದ ಮನೆಯೊಳಗೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳು ಈ ಶಂಖ ಮತ್ತು ಜಾಗಂಟೆಯ ವೈಬ್ರೇಷನ್ ಇಂದ ಸಾಯ್ತದೆ ಹಾರ್ಟ್ ಅಟ್ಯಾಕ್ ಆಗಿ. ಅದು ನಮ್ಮ ಹಿರಿಯರು ಕೊಟ್ಟಂತ ಬಳುವಳಿ. ಗಣೇಶೋತ್ಸವ ಕೂಡ ಅಷ್ಟೇ. ಗಣೇಶೋತ್ಸವ ಇವತ್ತು 20 ಜನದ ದುಡ್ಡುಂಟಂತ ಹೇಳಿ 50 ಅಡಿ POP ಗಣೇಶನ್ ಮಾಡ್ಕೊಂಡು ಹೋಗಿ ಅಲ್ಲಿ ಸಮುದ್ರಕ್ಕೆ ಹಾಕಿ ಪರಿಸರ ಮಾಲಿ ಮಾಡುವಂತದ್ದಲ್ಲ. ಗಣೇಶನನ್ನು ಮೊದಲು ಮಾಡುವಂತದ್ದು ಆವೆ ಮಣ್ಣಿಂದ, ಅದಕ್ಕೆ ಶೇಡಿ ಹಾಕ್ತಾರೆ, ಪೂಜೆ ಮಾಡುವಾಗ ವನಸ್ಪತಿಯನ್ನು ಹಾಕ್ತಾರೆ, ಗಂಧ ಹಾಕ್ತಾರೆ, ಚಂದನ ಹಾಕ್ತಾರೆ. ಇವತ್ತು ಶೇಡಿ ಮಣ್ಣಿದೆ ಅಲ್ಲ, ಅದು ಇದು ಕೆಮಿಕಲ್, ನಥಿಂಗ್ ಬಟ್ ಕೆಮಿಕಲ್. ನಿಮ್ಮ ನೀರಿನಲ್ಲಿರ್ತಕ್ಕಂಥ ಎಲ್ಲ ರೋಗಾಣುಗಳನ್ನ ಕೊಲ್ತದೆ. ಮಳೆಗಾಲದಲ್ಲಿ ಎಲ್ಲೆಲ್ಲಿಯ ಗದ್ದೆಯಲ್ಲಿ ಬಂದಂತ, ಎಲ್ಲೆಲ್ಲ ಹೊಳೆಯಲ್ಲಿ ಬಂದಂತ ಈ ರೋಗ ರುಜಿನಗಳಂತ ನೀರುಗಳು ಬಾವಿ ಸೇರ್ಕೊಂಡಿರ್ತದಲ್ಲ, ಬಾವಿ ನೀರನ್ನ ಶುದ್ಧ ಮಾಡ್ಲಿಕ್ಕೆ ನಮ್ಮ ಗಣೇಶೋತ್ಸವ ಅಂತ ಮಾಡಿದ್ದು ಗಣಪತಿ ಮೊದಲವರು. ಆ ಗಣಪತಿಯಲ್ಲಿ ಪೂಜೆ ಮಾಡುವಾಗ ಈ ವನಸ್ಪತಿಗಳು, ಶೇಡಿ ಇದನ್ನೆಲ್ಲ ಹಾಕುವಾಗ, ಶೇಡಿ ಮಿಶ್ರಿತ ಮತ್ತೆ ಗಂಧ, ಚಂದನ ಇವುಗಳ ಮಣ್ಣನ್ನ ನೀರಿನಲ್ಲಿ ಮುಳುಗಿಸುವಾಗ ಇಡೀ ಬಾವಿಯಲ್ಲಿ ಎಲ್ಲೆಲ್ಲಿ ಬಂದಂತ ಇದು ಬ್ಯಾಕ್ಟೀರಿಯಾ ಅಂತ ನೀರೆಲ್ಲ ಶುದ್ಧ ಆಗ್ತದೆ. ಅದು ಗಣೇಶೋತ್ಸವ. ಇವತ್ತು ನೋಡಿ, ಒಂದು ಶೇಡಿ ನೀವು ಲಕ್ಷ್ಮಣ ರೇಖೆ ಅಂತ ಪೇಟೆಯಲ್ಲಿ ಸಿಗ್ತದೆ, ಒಂದು ಇರುವೆಯೋ ಸೆಂಟಿಪೇಡ್ ಹೋಗುವಾಗ ಒಂದು ಶೇಡಿಯಿಂದ ಒಂದು ರೌಂಡ್ ಮಾರ್ಕ್ ಮಾಡಿ, ಅದನ್ನು ಕ್ರಾಸ್ ಆಗುದಿಲ್ಲ. ಮಳೆಗಾಲದ 2 ದಿವಸ ಆಷಾಢ ದಿವಸ ಮನೆಯಲ್ಲಿ ಹೊಸ್ತಲಲ್ಲಿ ನೀವು ಶೇಡಿಯನ್ನು ಬರೆಯುವಂತ ರೀಸನ್ ಇಷ್ಟೇ. ಹೊರಗಡೆ ಇದ್ದ ಬರ್ತಕ್ಕಂಥ ಯಾವುದೇ ಸರೀಸೃಪಗಳು ಮನೆ ಒಳಗೆ ಬರಬಾರ್ದಂತ ಶೇಡಿಯಲ್ಲಿ ಹಾಕುವಂತದ್ದು. ಇವತ್ತು ನಾವು ಆ ನಿಜವಾದ ಭೂಮಿ ಒಳಗಡೆ ಇರತಕ್ಕಂಥ ಶೇಡಿಯನ್ನು ಬಿಟ್ಟು ನಾವು ಪೇಟೆಯಿಂದ ತಗೊಂಡಂತ ರಂಗೋಲಿ ಪೌಡರ್ ಇವತ್ತು ರಂಗೋಲಿ ಹಾಕ್ತಾ ಇದ್ದೇವೆ. ಯಾಕಂದ್ರೆ ಇದು ನಮ್ಗೆ ಯಾಕೆ ಹಾಕ್ತೇವೆ ಅನ್ನುವಂಥ ಸಂಸ್ಕೃತಿ ನಮಗೆ ಗೊತ್ತಿಲ್ಲ. ಇವತ್ತು ವಾತಾವರಣದಲ್ಲಿ ಫಂಕ್ಷನ್ ಆಗುವಾಗ ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅನ್ನು ಆಕ್ಸಿಜನ್ ಆಗಿ ಪರಿವರ್ತನೆ ಮಾಡಬೇಕು. ಮೊದಲು ಫ್ಯಾನ್ ಇರಲಿಲ್ಲ, AC ಇರಲಿಲ್ಲ, ಅದಕ್ಕಾಗಿ ಮಾವಿನ ತೋರಣವನ್ನು ಕಟ್ತಾ ಇದ್ರು. ಇವತ್ತು ಪ್ಲಾಸ್ಟಿಕ್ನ ತೋರಣಗಳು, ಮಾವಿನ ಎಲೆಗಳು ಬಂದಿವೆ, ಅದನ್ನು ಕಟ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ನಮ್ಮ ಸಂಸ್ಕೃತಿ ಯಾಕೆ ಮಾವಿನ ಎಲೆ ಗಿಡವನ್ನು ಯಾಕೆ ಕಟ್ತಾರೆ ಅಂತ ಹೇಳುವಂತವ್ರು ಇಲ್ಲ. ಇವತ್ತು ನೋಡಿ, ದೀಪಾವಳಿ 15 ದಿವಸ ಮೊದಲು ನವರಾತ್ರಿ ಬರ್ತದೆ. ನವರಾತ್ರಿ ದಿವಸ ಆಯುಧ ಪೂಜೆ ಯಾಕೆ ಮಾಡ್ತಾರೆ? ಯಾಕೆ ಹೇಳಿದ್ರು ಅಂದ್ರೆ, ರಾಜ ಮಹಾರಾಜರು ಕೋವಿಯನ್ನ, ಫಿರಂಗಿಯನ್ನ ತೊಳೆದು ರೆಡಿ ಮಾಡಿ ಇಟ್ಕೊಳ್ತಾರೆ. ಯಾಕಂದ್ರೆ ಕಳ್ಳರು ಕಾಕರು ಇನ್ನೊಂದು ರಾಜ್ಯ ಈ ರಾಜ್ಯದ ಮೇಲೆ ಆಕ್ರಮಣಕ್ಕೆ ಬರುವುದೇ ನವರಾತ್ರಿ ಟೈಮ್ ಒಳಗೆ. ಒಳ್ಳೆ ಧಾನ್ಯ, ಆವಾಗ ಸಂಪತ್ತು ಅಂದ್ರೆ ಧಾನ್ಯಗಳು, ಅವ ಬರೋದಕ್ಕಿಂತ ಮೊದಲು ನಾವು ನಮ್ಮ ಹತ್ರ ರೆಡಿ ಇರ್ಬೇಕಂತ. ನಾವು ಕೃಷಿಕರು ಏನ್ ಮಾಡ್ತೀವಿ, ಕುಡುಗೋಲನ್ನ, ಕತ್ತಿಯನ್ನ ರೆಡಿ ಮಾಡಿ ಇಟ್ಕೊಳ್ತೀವಿ. ಯಾಕಂದ್ರೆ ನವರಾತ್ರಿ ಮುಗ್ದು 15 ದಿವಸಕ್ಕೆ ಮತ್ತೆ ದೀಪಾವಳಿ ಗದ್ದೆ ಹೋಗಿ ಕೆಲದವರು ಮನೆಗೆ ಬಂದ್ರ ಮೇಲೆ ಕತ್ತಿಯಲ್ಲಿ ಉಂಟು, ಹಾರೆ ಉಂಟು ಅಂತ ಹುಡ್ಕುವಂತದ್ದಲ್ಲ. ಅದಕ್ಕೂ ಮೊದಲು ನಮ್ಮ ಹತ್ರ ರೆಡಿ ಆಗಿರ್ಬೇಕು. ಅದಕ್ಕಾಗಿ ಆಯುಧ ಪೂಜೆ ಮಾಡ್ತೀವಿ, ಎಣ್ಣೆ ಸ್ನಾನ ಮಾಡ್ತೀವಿ. ಆ ದಿವಸ ಎಣ್ಣೆ ಸ್ನಾನ ಯಾಕೆ ಹೇಳಿದ್ರೆ, ಎಲ್ಲರ ಮನೆಯಲ್ಲೂ ಆವಾಗ ತೆಂಗಿನ ಎಣ್ಣೆ ಇರ್ತಾ ಇರಲಿಲ್ಲ, ಬಡವರ ಹತ್ರ ಯಾರ ಹತ್ರ ಇರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಆ ದಿವಸಕ್ಕಾದ್ರೂ ಆ ಒಂದು ಚಳಿಗಾಲ ಆ ಸಮಯದಲ್ಲಿ ಮೈ ತುಂಬ ಒಂದು ಎಣ್ಣೆ ಹಾಕೊಂಡು, ಆ ಒಂದು ಆಂಟಿಸೆಪ್ಟಿಕ್ ಲೋಷನ್ ಇದ್ದಾಗೆ ಆ ದಿವಸ ಆದ್ರೂ ಎಲ್ಲರೂ ಒಂದು ಹಾಕೊಳ್ಳಿ, ಹೊಸ ಬಟ್ಟೆ. ಆ ದಿವಸ ಆದ್ರೂ ಮತ್ತೆ ಆ ದಿವಸ ಅವಿಭಕ್ತ ಕುಟುಂಬದೊಳಗೆ ವರ್ಷ ಇಡೀ ಈಗ ಶಾಪಿಂಗ್ ಮಾಡಲಿಕ್ಕೆ ಹೋದಾಗಿ ಕಾರ್ಡ್ ಕೊಟ್ಕೊಂಡು 5 ಜೊತೆ ಬಟ್ಟೆ ತಗೊಂಡು ಬರ್ಲಿಕ್ಕಿಲ್ಲ. ಒಂದು ಜೊತೆ ಟಾಕಿ ತಗೊಂಡು ಬಂದ್ರೆ ಮನೆಯಲ್ಲಿ ಇರುವಂತಹ 15 ಮಕ್ಕಳಿಗೂ ದೀಪಾವಳಿ ದಿವಸನೇ ಬಟ್ಟೆ. ಇದು ನಮ್ಮ ಸಂಸ್ಕೃತಿ ಇತ್ತು. ಈ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಇತ್ತು. ಅದಕ್ಕಾಗಿ ನಮ್ಮ ಆಚರಣೆಗಳನ್ನು ಇಟ್ಕೊಂಡ್ರೆ ಬಿಟ್ರೆ, ಇವತ್ತು ನನ್ನ ಹತ್ರ ದುಡ್ಡಿದೆ, ನಾನು ಖುಷಿ ಬಂದಾಗ ಮಾಡ್ತೇನೆ, ನನ್ನ ಮನಸ್ಸಿಗೆ ತೃಪ್ತಿ ಸಿಗ್ತದೆ, ಆದ್ರಿಂದ ನಾನು ಮಾಡ್ತೇನೆ ಅಂತ ಹೇಳುವಂತದ್ದಲ್ಲ. ಈ ಸತ್ಯವನ್ನು ಜನರ ಮುಂದೆ ಇಡುವಂತಹದ್ದು, ಹಾಗೆ ದಾರಿ ತಪ್ಪತಕ್ಕಂಥ ನಮ್ಮ ಧರ್ಮವನ್ನು ಒಂದು ದಾರಿಯಲ್ಲಿ ತಕೊಂಡು ಹೋಗ್ತಕ್ಕಂಥದ್ದು. ಮತ್ತೆ ಇನ್ನೂ ಕೂಡ ನಮ್ಮ ಕೃಷಿ, ಅದರಲ್ಲೂ ನಮ್ಮ ಕರಾವಳಿಯ ತುಳುನಾಡು ಏನಿದೆ, ತುಳುನಾಡು ಎಷ್ಟೋ ಜನರಿಗೆ ಇವತ್ತು ತಪ್ಪು ಭಾವನೆ ಇದೆ. ತುಳುನಾಡು ಅಂದ್ರೆ ಇಲ್ಲಿ ಬಾರ್ಕೂರಿಂದ ಇಲ್ಲಿ ಮಂಗಳೂರು ಅಂತ ತಿಳ್ಕೊಂಡಿದ್ದಾರೆ. ತುಳುನಾಡು ಬಾರ್ಕೂರಿಂದ ಮಂಗಳೂರು ಅಲ್ಲ.
ಕಾಸರಗೋಡಿನ ಚಂದ್ರಭಾಗ ನದಿಯಿಂದ ಕಾರವಾರದ ಕಾಳಿ ನದಿವರೆಗೆ, ಅಲ್ಲಿಂದ ನಿಮ್ದು ರತ್ನಗಿರಿವರೆಗೆ ತುಳುನಾಡಿತ್ತು. ಇವತ್ತು ವಿಜಯನಗರದ ಅರಸರು ಕೂಡ ಈ ಕೆಲಸದಾರನ ತಕೊಂಡು ಹೋಗಿರುವಂತದ್ದು ತುಳುನಾಡಿಂದ. ಪ್ರತಿಯೊಬ್ಬರು ಇವತ್ತು ನಮ್ಮ ಇಲ್ಲಿ ಮೈಸೂರಿನ ಅರಸರು ಮೂಲ ಹುಡ್ಕೊಂಡು ಹೋದ್ರು ಕೂಡ ಅವ್ರು ಬಂದಿರುವಂತದ್ದು ತುಳುನಾಡಿನಲ್ಲೇ ಹೋಗಿರುವಂತದ್ದು. ಅವರು ಪ್ರತಿಯೊಬ್ಬರು ತುಳುನಾಡು ಹಿಸ್ಟ್ರಿ ತಗೊಂಡು ನಮ್ಮ ಉಡುಪಿಯ ವಿಜಯ್ ಕುಮಾರ್ ಹೆಗ್ಡೆ ಅವ್ರ ಹತ್ರ ಪ್ರತಿಯೊಂದು ಅದು ಹಿಸ್ಟ್ರಿ ತೆಗಿಟ್ಟಿದ್ದಾರೆ. ತುಳುನಾಡು ಕೊನೆಗೆ ದೀಪ ಅವರು ಏನ್ ಹೇಳ್ತೀರಿ ಅಂತಿಮವಾಗಿ? ನಾನೇನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಧರ್ಮದಲ್ಲಿರುವಂತಹ ಗುರುಗಳಾಗಿರ್ಬೋದು ಎಲ್ಲರೂ ಒಟ್ಟಾಗಿ ನಮ್ಮ ಯಾವುದೇ ಒಂದು ಆಚಾರ ವಿಚಾರಗಳನ್ನು ಬೀದಿಗೆ ಬರುವ ಹಾಗೆ ಮಾಡಬಾರ್ದು. ಯಾಕಂತೇಳಿ ಹಲವಾರು ಲೋಪಗಳು ಹಲವಾರು ಮಂದಿ ನಮ್ಮ ಒಳಗೆ ಮಾಡುವವರಿದ್ರೆ ಅವರನ್ನು ಸರಿ ಮಾಡುವಂತಹ ದಾರಿಗೆ ನಮ್ಮ ಒಳಗಿನವರೇ ಹೋಗ್ಬೇಕು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ಬೀದಿಗೆ ತಂದು ಮಾತಾಡೋದು ಅಂಥದ್ದೆಲ್ಲ ಆಗಿದೆ. ನಾನು ಹೇಳ್ತಿದ್ದು ಪ್ರತಿ ಧರ್ಮದಲ್ಲಿ, ನಮ್ಮ ಧರ್ಮ ಬಿಟ್ಟು ಉಳಿದ ಧರ್ಮದಲ್ಲಿ ಅವರವರು ಒಳಗೊಳಗೆ ಒಗ್ಗಟ್ಟಾಗಿದ್ದಾರೆ, ಒಳಗೊಳಗೆ ಸರಿ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದನ್ನು ಬೀದಿಗೆ ತರ್ತಿದ್ದೇವೆ. ಬೀದಿಗೆ ತರುವಂತ ಕೆಲಸವನ್ನು ನಿಲ್ಲಿಸಬೇಕು. ಎಲ್ಲಿ ತಪ್ಪಾಗ್ತಿದೆ ಅದನ್ನು ಸರಿ ಮಾಡುವ ಕಡೆಗೆ ಗಮನ ಕೊಡಬೇಕು. ಮತ್ತೆ ಯಾರು ಕೂಡ ಪ್ರತಿಯೊಬ್ಬರಿಗೂ ಅವರವರ ಒಳಗಡೆ ಒಂದು ಇದಿರ್ಲಿ, ಹೊರಗಡೆ ಮಾತನಾಡಲೇಬಾರ್ದು. ಹೊರಗಡೆ ಮಾತಾಡುದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡುದು, ಅದ್ರ ಬಗ್ಗೆ ತಪ್ಪಿದೆಯಾ, ತಪ್ಪು ಯಾರು ಮಾಡಿದ್ದಾರೆ ಅದನ್ನು ಸರಿ ಮಾಡುವ ಕಡೆಗೆ ಗಮನ ಕೊಡಬೇಕು. ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು. ಮತ್ತೆ ನಮ್ಮ ಆಚರಣೆ ವಿಚಾರಣೆಗಳನ್ನು ಅದರ ಮಹತ್ವವನ್ನು ತಿಳಿದು ಆಚರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಹೋಗೋಣ ಅಂತ ಕೇಳ್ಕೊಳ್ತೇನೆ. ಅದೇ ಇಷ್ಟೇ ನಮ್ಮ ಧರ್ಮ. ಇದು ಧರ್ಮ, ಧಾರ್ಮಿಕ ಆಚರಣೆಗಳು ಇವೆಲ್ಲವನ್ನು ನಮ್ಮ ಅದರಲ್ಲೂ ಎಸ್ಪೆಷಲಿ ವಾಹಿನಿಯನ್ನು ನೋಡ್ತಕ್ಕಂಥ ತಂದೆ ತಾಯಿಗಳಿಗೆ ನಾನು ಹೇಳುದು, ಮಕ್ಕಳನ್ನ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಥವಾ ಇವತ್ತು ನೋಡಿ ಇಂಗ್ಲಿಷ್ ಮೊದಲು ನಾವು ಬಾರೋ ಬಾರೋ ಮಳೆರಾಯ ಅಂತೇಳಿ ಹೇಳಿ ಮಳೆಯನ್ನು ಸ್ವಾಗತ ಮಾಡ್ತಿದ್ವಿ. ಈಗ ರೈನ್ ಗೋ ಅಂತ ಮಳೆಯನ್ನು ಕಳಿಸ್ತಾ ಇದ್ವಿ. ಆ ಸಂಸ್ಕೃತಿ ಬೇಡ. ಹಾಲಲ್ಲಿ ಸಿಗ್ತದೆ ಅಂತೇಳಿ ಹೇಳಿದ್ರೆ ಗೇಟ್ ಅಲ್ಲಿ ಅಕ್ಕಿ ಶೆಟ್ರಂಗಡಿಯಲ್ಲಿ ಸಿಗ್ತದೆ ಅಂತ ಸಂಸ್ಕೃತಿ ನಮಗೆ ಮಕ್ಕಳಿಗೆ ಬೇಡ. ನಮ್ಮ ಭಾರತ, ಅದರಲ್ಲಿ ತುಳುನಾಡು ನಮ್ದು ಕೃಷಿ ಪ್ರಧಾನವಾದಂಥ ದೇಶ. ಕೃಷಿ ಭೂಮಿ ಮತ್ತೆ ಇಲ್ಲಿಯ ಪರಿಸರ, ನಾವು ಪರಿಸರ ಆಧಾರಕರು. ಪರಿಸರವನ್ನು ರಕ್ಷಣೆ ಮಾಡಬೇಕು, ಕೃಷಿ ಭೂಮಿಯನ್ನು ರಕ್ಷಣೆ ಮಾಡಬೇಕು. ಮತ್ತೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಮಕ್ಕಳಿಗೆ ಚಿಕ್ಕದಿಂದಲೂ ಅವರಿಗೆ ಯಾಕೆ ನಮ್ಮ ಆಚರಣೆಗಳು ಬೇಕು, ಹೇಗೆ ಆಚರಣೆ ಮಾಡಬೇಕು ಎನ್ನುವಂಥದ್ದನ್ನ ನಮ್ಮ ತಂದೆ ತಾಯಿಗಳು ಅವರಿಗೆ ತಾವು ತಿಳ್ಕೊಳ್ಬೇಕು. ಹಾಗೆ ತಮ್ಮ ಮಕ್ಕಳಿಗೂ ತಿಳ್ಕೊಟ್ರೆ ನಮ್ಮ ಧರ್ಮ ಇನ್ನೂ ಕೂಡ ಒಂದು ಸದೃಢವಾಗಿ ಮತ್ತೆ ಇನ್ನೂ ಶಾಂತಿಯುತವಾಗಿ ಇನ್ನೂ ಕೂಡ ಬೆಳೆಯುತ್ತೆ ಅನ್ನುವಂಥದ್ದು ನನ್ನ ಒಂದು ಆಸೆ ಅಷ್ಟೇ. ಒಟ್ಟಿನಲ್ಲಿ ವಿನಯ್ ಗುರೂಜಿ ಅವರು ಬಹುಶಃ ಅಂತ ಒಂದು ಬದಲಾವಣೆಗೆ ನಾಂದಿ ಹಾಡಿರಬಹುದು ಅಂತ ಅಂದ್ಕೊಂಡಿದ್ದೇವೆ. ಒಂದಿಷ್ಟು ಅವರ ಏನು ಹೇಳಿದ ಶೈಲಿ ಮತ್ತು ಹೇಳಿದಂಥ ಕೈ ಹಾಕಿದಂಥ ಪಾಯಿಂಟ್ ಮಾತ್ರ ವಿವಾದಕ್ಕೆ ಒಳಗಾಗಿರುವುದು. ಓವರಾಲ್ ಆಗಿ ಯಾರಾದರೂ ಸತ್ಯ, ಧರ್ಮ ಮತ್ತು ಆಚಾರ ವಿಚಾರವನ್ನು ಸರಿಯಾಗಿ ಹಿನ್ನೆಲೆಯಿಂದ ಹೇಳಿಕೊಡುವಂಥವ್ರು ಮುಂದೆ ಬಂದಾಗ ಅವರನ್ನು ಸ್ವಾಗತಿಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಯ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿರುವಂಥ ಶಶಿಧರ್ ಶೆಟ್ಟಿ ಮತ್ತು ದೀಪು ಶೆಟ್ಟಿಗಾರ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು.